ಮುಡಿಪುವಿನ ಕ್ಷೇತ್ರ ಪಾವಿತ್ರತೆಯ ಯಾತ್ರಾ ಕೇಂದ್ರವಾಗಿರುವುದರಿಂದ ಬೇರೆ ಊರುಗಳಿಂದ ಜನ ಬರುವಂತಹ ವಾತಾವರಣ ನಿರ್ಮಾಣಗೊಂಡಿದೆ. ಮುಂದಿನ ವರ್ಷದಲ್ಲಿ ಮುಡಿಪು ಚರ್ಚ್ 50 ವರ್ಷದ ಸಂಭ್ರಮೋತ್ಸವವನ್ನು ಆಚರಿಸಲಿದೆ. ಊರ ಪಾವಿತ್ರತೆಯ ಸಂಕೇತವಾಗಿರುವ ಚರ್ಚಿನ ಎಲ್ಲ ಕಾರ್ಯಕ್ರಮಗಳಿಗೆ ಸರಕಾರದ ವತಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ನೀಡಲಾಗುವುದು ಎಂದು ಸ್ಪೀಕರ್ ಯುಟಿ ಖಾದರ್ ಅವರು ಅಭಿಪ್ರಾಯಪಟ್ಟರು. ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ದಕ್ಷಿಣ ವಲಯದ ಮುಂದಾಳತ್ವದಲ್ಲಿ ಸೇಂಟ್ ಜೋಸೆಫ್ ವಾಸ್ ಪುಣ್ಯಕ್ಷೇತ್ರ ಮುಡಿಪು ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ಮಹಾನ್ ಕಾಲ್ನಡಿಗೆ ಜಾಥಾ ನಮ್ಮ ನಡಿಗೆ ಮುಡಿಪು ಪುಣ್ಯಕ್ಷೇತ್ರದ ಕಡೆಗೆ ಕಾರ್ಯಕ್ರಮದಲ್ಲಿ ದೇರಳಕಟ್ಟೆಯಲ್ಲಿ ಸ್ವಾಗತಿಸಿ ಮಾತನಾಡಿದರು. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೈಂಟ್ ಜೋಸೆಫ್ ವಾಸ್ ಚರ್ಚ್ ಮುಡಿಪು ಮತ್ತು ಅದರ ಡಿವೈನ್ ಸ್ಟ್ಯಾಚ್ಯೂ ಇವತ್ತು ನಮ್ಮ ಮುಡಿಪಿನ ಕೇಂದ್ರ ಭಾಗದಲ್ಲಿದೆ. ಈ ಒಂದು ಪವಿತ್ರವಾದ ಸ್ಥಳಕ್ಕೆ ಮಂಗಳೂರು ಕೆಥೋಲಿಕ್ ಸಭಾ ವತಿಯಿಂದ ಏರ್ಪಡಿಸಲ್ಪಟ್ಟಂಥ ನಮ್ಮ ನಡಿಗೆ ಅದು ಮುಡಿಪು ಕಡೆಗೆಂಬ ಧಾರ್ಮಿಕತೆಯ ಪಾವಿತ್ರ್ಯತೆಯ ಶ್ರದ್ಧೆಪೂರ್ವಕವಾದ ಇವತ್ತು ನಡೆಯುವುದು ಆಗಿದೆ. ಈ ಒಂದು ಪಾವಿತ್ರತೆಯ ಶ್ರದ್ಧೆಪೂರ್ವಕವಾದ ಮುಡಿಪು ನಡೆಗೆ ಇಲ್ಲಿ ಸೇರಿಕೊಂಡು ಆ ಒಂದು ನಡಿಗೆಯಲ್ಲಿ ಭಾಗವಹಿಸಿ ಎಲ್ಲರಿಗೆ ನಮ್ಮ ಗುರುಗಳ ಹಿರಿಯರ ಸೋದರರ ಆಶೀರ್ವಾದ ಮುಖಾಂತರ ಇವತ್ತು ಡಿವೈನ್ ಚರ್ಚಿನ ಆಶೀರ್ವಾದ ಪಡೆಯುವಂಥ ಮತ್ತು ದೇವರ ಆಶೀರ್ವಾದ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಅತ್ಯಂತ ಸಂತೋಷ ಮತ್ತು ಶ್ರದ್ಧಾಪೂರ್ವಕ ಪಾವಿತ್ರ ನಡಿಗೆಯಲ್ಲಿ ನಾವಿದು ಭಾಗವಹಿಸಿದ್ದೇವೆ. ಆಲ್ವಿನ್ ಡಿಸೋಜಾ ಮಾತನಾಡಿ, ಪವಿತ್ರವಾದ ತಿಂಗಳು 2025ನೇ ವರ್ಷ ಏಸುಕ್ರಿಸ್ತ ಜನಿಸಿದ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡಿದ್ದಲ್ಲಿ ದೇವರ ಆಶೀರ್ವಾದ ಸಿಗುವುದೆಂಬ ನಂಬಿಕೆಯೊಂದಿಗೆ ಕಾಲ್ನಡಿಗೆ ಜಾಥಾ ಏಕತೆಯಿಂದ ಹಮ್ಮಿಕೊಳ್ಳಲಾಗಿದೆ. ದೂರದ ಮುಲ್ಕಿಯಿಂದ ಸೇರಿದಂತೆ ದಕ್ಷಿಣ ವಲಯದ 10 ಚರ್ಚ್ ಧರ್ಮಗುರುಗಳು ಭಕ್ತಾದಿಗಳು ಪುಣ್ಯ ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿದ್ದಾರೆ ಎಂದರು. ಈ ಪಾದಯಾತ್ರೆ ಈ ತಿಂಗಳು ನಮಗೆ ಪವಿತ್ರವಾದ ತಿಂಗಳು. ಆದುದರಿಂದ ಈ ತಿಂಗಳಲ್ಲಿ ಮತ್ತು ಈ ವರ್ಷವು ನಮಗೆ 2025ನೇ ವರ್ಷ ಅಂದರೆ ಯೇಸು ಕ್ರಿಸ್ತರು ಜನನವಾಗಿ 2025ನೇ ವರ್ಷದ ಈ ಒಂದು ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತೇವೆ. ಯಾವುದಾದ್ರೂ ಒಂದು ಪುಣ್ಯ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟರೆ ದೇವರ ಆಶೀರ್ವಾದ ಸಿಗ್ತದೆ ಅಂತೇಳಿ ನಮಗೆ ನಂಬಿಕೆ ಉಂಟು. ಆದುದರಿಂದ ಈ ನಂಬಿಕೆಗೋಸ್ಕರ ಮತ್ತು ಈ ತಪಸ್ಸು ಕಾಲದ ಈ ಪ್ರಾಯಚಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಮತ್ತು ಏಕತೆಯಕ್ಕಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮಂಗಳೂರು ಧರ್ಮ ಪ್ರಾಂತ್ಯದ ವಿಶ್ರಾಂತ ಬಿಷಪ್ ಅತಿ ವಂದನೀಯ ರೆವರೆಂಡ್ ಫಾದರ್ ಅಲೋಷಿಯಸ್ ಪೌಲ್ ಡಿಸೋಜಾ ಆಶೀರ್ವಚನ ನೀಡಿದರು. नडिगे हे पायवाटेर चलचे सुमार 14 किलोमीटर सामने आयकले आणि तुम्ही इतल्या वडा उर्बेन या नडिगेक ಪಾನೀರು ಚರ್ಚ್ನ ಧರ್ಮಗುರು ವಿಕ್ಟರ್ ಡಿ ಮೆಲ್ಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಎಂಸಿಸಿ ಬ್ಯಾಂಕ್ನ ಅಧ್ಯಕ್ಷ ಅನಿಲ್ ಲೋಬೋ, ಮಾಜಿ ಅಧ್ಯಕ್ಷ ರಾಲಿ ಡಿಕೋಸ್ತಾ, ಮಂಗಳೂರು ಕೆಥೋಲಿಕ್ ಡಯಾಸಿಸ್ ಮಾಜಿ ಕಾರ್ಯದರ್ಶಿ ಎಂಪಿ ನೊರೊನ್ನಾ, ಕ್ಲಿಫರ್ಡ್ ಲೋಬೋ, ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಅಸ್ಸಿಸಿ ರೆಬೆಲ್ಲೋ, ರೆವರೆಂಡ್ ಫಾದರ್ ಸಂತೋಷ್ ಮಿನೇಜಸ್, ಮುಡಿಪು ಚರ್ಚ್ ಪಾಲನಾ ಮಂಡಳಿ ಉಪಾಧ್ಯಕ್ಷ ನವೀನ್ ಡಿಸೋಜಾ, ಕಾರ್ಯದರ್ಶಿ ಸಂತೋಷ್ ಡಿಸೋಜಾ, ಸಂಯೋಜಕರಾದ ಲಿಯೋ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.